ಆಗಮಿಸಿ ನಮ್ಮಿಂದ ಸನ್ಮಾನ ಸ್ವೀಕರಿಸಲಿರುವಂಥ 2 ಮುಖ್ಯೋಪಾಧ್ಯಾಯ ಮತ್ತು ಮುಖ್ಯೋಪಾಧ್ಯಾಯರಿಗೂ ಇವರಿಗೂ ನಾನು ರೋಟರಿ ಕ್ಲಬ್ ದೇವರಾಟಿದರ ಪರವಾಗಿ ಆರ್ಥಿಕ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ನಮ್ಮ ರೋಟರಿ ಕ್ಲಬ್ ದೇವರಾಟಿದರ ಮಾಜಿ ಅಧ್ಯಕ್ಷರಾದಂಥ PH ರೋಟರಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೂ ಸಹ ನಾನು ಕ್ಲಬ್ನ ಪರವಾಗಿ ಆರ್ಥಿಕ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಈ ತಿಂಗಳಲ್ಲಿ ನಡೆದಂತಹ ಜೂನ್ 3ರ ಇಂಡೋರ್ ಗೇಮ್ಸ್ ಮಲ್ಯ ಸ್ಟೇಡಿಯಂ ನಡೆದಂಥ ಒಂದು ಸ್ಪರ್ಧೆಯಲ್ಲಿ ನಮ್ಮ ಭಾಳ ಉತ್ಸಾಹದಿಂದ ನಮ್ಮ ರೋಟೇರಿಯನ್ ಹಾಗೂ ಆ್ಯನೆಟ್ಸ್ ಎಲ್ಲ ಭಾಳ ಉತ್ಸಾಹದಿಂದ ಭಾಗವಹಿಸಿ 2 ಗೋಲ್ಡು ಹಾಗೂ 9 ಸಿಲ್ವರ್ ಮೆಡಲನ್ನು ಪಡೆದಿರುತ್ತಾರೆ. ಅವರಿಗೆಲ್ಲರಿಗೂ ನಮ್ಮ ರೋಟರಿ ಕ್ಲಬ್ನಿಂದ ಶುಭಾಶಯ. ಸೆಪ್ಟೆಂಬರ್ 5ಕ್ಕೆ ಆಗಬೇಕಿತ್ತು. ನಮ್ಮ ಈ ಕಾರ್ಯಕ್ರಮ ಯಾವಾಗಲೂ ಸೆಪ್ಟೆಂಬರ್ ತಿಂಗಳ ಕುಟುಂಬ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಇದನ್ನು ಆಯೋಜಿಸಲಾಗಿದೆ. ಅದು ಅಲ್ಲದೆ ಈ ಟೀಚರ್ಸ್ ಡೇ ಇಂಪಾರ್ಟೆನ್ಸ್ ಅಂದರೆ ಇದು ಬೇಸಿಕಲಿ ನಾವು ರೋಟರಿ ಮೂಲಕ ಕೊಡುವಂಥ ಒಂದು ಪ್ರಶಸ್ತಿ, ನೇಷನ್ ಬಿಲ್ಡರ್ ಅವಾರ್ಡ್. ಅದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಲಿದ್ದಾರೆ ರೋಟೇರಿಯನ್ ಡಾಕ್ಟರ್ ಅನಂತ. Today we have our program of honoring teachers as part of the Teachers Day celebration and the nation building award that we want to give. We would like to honor 2 dignitaries whose names I mentioned. We have an important tradition in India of honoring the teachers and recognizing their contribution to our success. So a teacher's important in the life of the student is very important, and we would like to recognize their contribution and their concern and welfare for us, and our success is partly and to some extent to their blessings and to their hard work that we have been successful today. So as a matter of honor and recognizing their hard work and contribution to our success, we would like to honor them. Teachers Day is very important. We've been doing this for many years, and with continuing that tradition, we would like to honor. ಅಶೋಕ್ ಶೆಟ್ಟಿ ಅವರೊಂದು ಪರಿಚಯವನ್ನು ಹೇಳಿ ನನಗೆ ಒಂದು ಅವಕಾಶ ಸಿಕ್ಕಿರುವಂಥದ್ದು ಬಹಳ ಸಂತೋಷವಾಗಿದೆ. ಯಾಕಂತ ಹೇಳಿದ್ರೆ ಅಶೋಕ್ ಶೆಟ್ಟಿಯವರು ನಿನ್ನೆ ತಾನೇ ವೃತ್ತಿಯಿಂದ ನಿವೃತ್ತರಾಗಿದ್ದವರು. ಬಹಳ ಒಂದು ವಿಭಿನ್ನ ಸಾಮರ್ಥ್ಯದ ಮಕ್ಕಳ ಒಂದು ಶಾಲೆಯನ್ನು ಮಂಗಳಜ್ಯೋತಿ ಸಮಗ್ರ ಶಾಲೆಯಲ್ಲಿ ಅದನ್ನು ನಿರ್ವಹಿಸಿದಂಥ ರೀತಿಯನ್ನು ನೋಡಿ ಅವರನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ಗೌರವಿಸಿದಂಥ ಒಂದು ದೊಡ್ಡ ವ್ಯಕ್ತಿತ್ವ ಅವರು. ಇವತ್ತು ನಮ್ಮ ಈ ರೂರಲ್ ಏರಿಯಾದಲ್ಲಿರುವಂತಹ ಒಂದು ರೋಟರಿ ಕ್ಲಬ್ ಅಂತಾರಾಷ್ಟ್ರೀಯ ಸಂಸ್ಥೆ ಒಂದು ಗೌರವಿಸಲಿಕ್ಕೆ ನಾವು ಅವರನ್ನ ಗುರುತಿಸಿದ್ದೇವೆ ಅಂತ ಹೇಳುವಾಗ ಈ ಅಶೋಕ್ ಕುಮಾರ್ ಶೆಟ್ಟಿ ಅವರು ದಿವಂಗತ ಶ್ರೀನಾಥ್ ಶೆಟ್ಟಿ ಹಾಗೂ ಮೀನಾಕ್ಷಿ ಎಸ್ ಶೆಟ್ಟಿ ಅವರ ಸುಪುತ್ರರು. BA B.Ed ಹಾಗೆ MCTT ವಿಶೇಷ ಮಕ್ಕಳ ಶಿಕ್ಷಣದ ವಿದ್ಯಾರ್ಹತೆಯನ್ನು ಪಡೆದು ಸುಮಾರು 3 ವಿದ್ಯಾಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವವರು. ಮುಖ್ಯೋಪಾಧ್ಯಾಯರಾಗಿ STM ಮಂಗಳಜ್ಯೋತಿ ಸಮಗ್ರ ಪ್ರೌಢಶಾಲೆ ಓಮಂಜೂರು ಹಾಗೆ ನಿಟ್ಟೂರು ಪ್ರೌಢಶಾಲೆ ಉಡುಪಿಯಲ್ಲಿ ಒಂದು 6 ವರ್ಷ ಸೇವೆಯನ್ನು ಮಾಡಿದ್ದಾರೆ. STM ಮಂಗಳಜ್ಯೋತಿ ಸಮಗ್ರ ಶಾಲೆ ಓಮಂಜೂರಲ್ಲಿ 92ರಿಂದ 95ರವರೆಗೆ ಹಾಗೆ STM ಮಂಗಳಜ್ಯೋತಿ ಸಮಗ್ರ ಶಾಲೆ ಓಮಂಜೂರಲ್ಲಿ ಮುಖ್ಯೋಪಾಧ್ಯಾಯರಾಗಿ 95ರಿಂದ 2018ರವರೆಗೆ ಸೇವೆಯನ್ನು ಸಲ್ಲಿಸಿರ್ತಾರೆ. ವಿಶೇಷತೆ ಅಂತ ಹೇಳಿದ್ರೆ ಅಲ್ಲಿ ಹೋದವರಿಗೆ ಗೊತ್ತಿದೆ ಶಾಲೆಯ ಒಂದು ವೈಶಿಷ್ಟ್ಯ. ಅಲ್ಲಿ ಯಾವ ಥರದ ಮಕ್ಕಳಿದ್ದಾರೆ ಅವರ ಭಿನ್ನ ಸಾಮರ್ಥ್ಯವನ್ನು ಗುರುತಿಸಿಕೊಂಡು ಆ ಒಂದು ತಾಳ್ಮೆಯಿಂದ ಅವರನ್ನು ಸುಧಾರಿಸುವಂತಹ ರೀತಿ. ಹಾಗಾಗಿ ಅಲ್ಲಿ ಬಂದ ಮಕ್ಕಳು ಶ್ರವಣ ದೋಷ, ಅಂಧ, ಸಾಮಾನ್ಯ ಬುದ್ಧಿಮಾಂದ್ಯ, ಕಲಿಕಾ ದೋಷ, ಆಟಿಸಮ್, ದೈಹಿಕ ನ್ಯೂನ್ಯತೆ, ಬಹುನ್ಯೂನ್ಯತೆ, ಪಾರ್ಶ್ವದೃಷ್ಟಿ ದೋಷ, ದಿವ್ಯಾಂಗ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಸಾಮಾನ್ಯ ಮಕ್ಕಳ ಪಠ್ಯಕ್ರಮದಲ್ಲಿ ಸಮನ್ವಯಗೊಳಿಸಿ ಶಿಕ್ಷಣ ನೀಡ್ತಾ ಇದ್ದಾರೆ. ಇವರ ಸಾಧನೆಗಳನ್ನು ಹೇಳುತ್ತಿದ್ರೆ ಈ ಭಿನ್ನ ಸಾಮರ್ಥ್ಯದ ಮಕ್ಕಳಲ್ಲಿ ಕೂಡ 87ರಿಂದ 91ರವರೆಗೆ ಸರಾಸರಿ ಫಲಿತಾಂಶವನ್ನು ದಾಖಲಿಸಿರ್ತಾರೆ. ಹಾಗೆ ಮಾರ್ಚ್ 2018ರ SSLC ಪರೀಕ್ಷೆಯಲ್ಲಿ 94.87
ದಾಖಲೆಯ ಒಂದು ಫಲಿತಾಂಶವನ್ನು ಕೂಡ ಗಳಿಸಿದ್ದಾರೆ. ಇವರು ತರಬೇತಿಗೊಳಿಸಿದಂತಹ ವಿದ್ಯಾರ್ಥಿಗಳ ಸಾಧನೆಗಳು ಏನು ಅಂತ ಹೇಳಿದ್ರೆ 1995ರಲ್ಲಿ ಚೀನಾದ ಬೀಜಿಂಗ್ನಲ್ಲಿ ನಡೆದಂತಹ ಚಿತ್ರಕಲಾ ಸ್ಪರ್ಧೆಯಲ್ಲಿ 9ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಸಂಗೀತ ಕೋಟ್ಯ ಶ್ರವಣ ದೋಷ ಇರುವಂತಹ ಹುಡುಗಿ ರಜತ ಪದಕವನ್ನು ಪಡೆದಿರುತ್ತಾರೆ. 2000 ಇಸವಿಯಲ್ಲಿ ಜರ್ಮನಿಯ ಬರ್ಲಿನ್ನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಚಿತ್ರಕಲಾ ಸ್ಪರ್ಧೆಯಲ್ಲಿ 9ನೇ ತರಗತಿಯ ವಿದ್ಯಾರ್ಥಿ ಮಾಸ್ಟರ್ ಶಾನ್ವಾಸ್ ಶ್ರವಣ ದೋಷ ಇರುವಂತಹ ವಿದ್ಯಾರ್ಥಿ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. 2004ರಲ್ಲಿ ದೆಹಲಿಯಲ್ಲಿ ನಡೆದ ವಿಶ್ವ ಕರಾಟೆ ಸ್ಪರ್ಧೆಯಲ್ಲಿ 9ನೇ ತರಗತಿಯ ವಿದ್ಯಾರ್ಥಿ ಮಾಸ್ಟರ್ ನಿಕ್ಷಿತ್ ಪಂಚಮ ಸ್ಥಾನ 5ನೇ ಸ್ಥಾನವನ್ನು ಅಲ್ಲಿ ಗಳಿಸಿರ್ತಾರೆ. 2013ರಲ್ಲಿ ರಾಜ್ಯ ಮಟ್ಟದ ವಿಜ್ಞಾನ ಬೋಧನೋಪಕರಣ ತಯಾರಿಯಲ್ಲಿ ದ್ವಿತೀಯ ಸ್ಥಾನ. 17-18ನೇ ಸಾಲಿನ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ವಿಶೇಷ ಮಕ್ಕಳನ್ನು ಒಳಗೊಂಡ ದೃಶ್ಯ ಕಲಾ ವಿಭಾಗ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ. 2018 ಫೆಬ್ರವರಿಯಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ವಿಜ್ಞಾನದಲ್ಲಿ ವಿನೂತನ ಆವಿಷ್ಕಾರ ಸ್ಪರ್ಧೆಯಲ್ಲಿ ಮಾಸ್ಟರ್ ಸುದೀಪ್ ಕುಮಾರ್ 10ನೇ ತರಗತಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ಕಲಾಶ್ರೀ ಪ್ರಶಸ್ತಿಯನ್ನು ಗಳಿಸಿರ್ತಾರೆ. ಹಾಗೆ ಶಾಲಾ ಮಕ್ಕಳಿಗಾಗಿ ಸಮುದಾಯದಿಂದ ಪಡೆದುಕೊಂಡಂತಹ ಸೌಲಭ್ಯಗಳು ಕಾರಣಕರ್ತರು ಈ ಮುಖ್ಯೋಪಾಧ್ಯಾಯರು, ವಿಧಾನ ಪರಿಷತ್ ಸದಸ್ಯರು, ಸಂಸತ್ ಸದಸ್ಯರು, ಕಾರ್ಪೊರೇಟರು, ದಾನಿಗಳು, ವಿದ್ಯಾಭಿಮಾನಿಗಳು, ಅಂಗವಿಕಲರ ಫೆಡರೇಷನು, ಬ್ಯಾಂಕ್ಗಳು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರೋಟರಿ ಕ್ಲಬ್ಗಳು, ಲಯನ್ಸ್ ಕ್ಲಬ್ಗಳು, ಸೇವಾ ಸಂಸ್ಥೆಗಳು ಹಾಗೂ ಮಿತ್ರರಿಂದ ಶಾಲಾಭಿವೃದ್ಧಿಗಾಗಿ ರೂ. 1 ಕೋಟಿಗೂ ಮೀರಿದ ನೆರವನ್ನ ಶಾಲಾ ಕೊಠಡಿ, ಶಾಲಾ ಗ್ರಂಥಾಲಯ ವಿಸ್ತರಣೆ, ವಿಸ್ತರಣೆ, ಶಾಲಾ ಆಟೋಮೇಳ ವಿಸ್ತರಣೆ, ಇಂಟರ್ಲಾಕ್ ವ್ಯವಸ್ಥೆ, ಆರ್ಟ್ ಗ್ಯಾಲರಿ, ಸ್ಟೀಲ್ ಕಪಾಟುಗಳು, ಕಂಪ್ಯೂಟರ್ ಪ್ರಿಂಟರ್, ಪ್ಯಾನಲ್ ಬೋರ್ಡು, ವಿಷಯದ ಉಪಕರಣಗಳು, ಶ್ರವಣ ಸಾಧನಗಳು, ಗಾಲಿ ಕುರ್ಚಿಗಳು, ಶಾಶ್ವತ ದತ್ತಿ ನಿಧಿಗಳು, ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು, ವಿದ್ಯಾರ್ಥಿ ಇನ್ಶೂರೆನ್ಸ್, ವಿದ್ಯಾರ್ಥಿ ಪೋಷಕತ್ವ ಇತ್ಯಾದಿ ಉದ್ದೇಶಗಳಿಗೆ ಪಡೆಯಲಾಗಿದೆ. ಇವರು ಬರೆದಂತಹ ಪುಸ್ತಕಗಳು ಸಮಗ್ರ ಶಿಕ್ಷಣ, ವಿಶೇಷ ಸಾಮರ್ಥ್ಯದ ಮಕ್ಕಳು, ಅನಾವರಣ, ಎಬಿಲಿಟಿ ಬಿಯಾಂಡ್ ಡಿಸೆಬಿಲಿಟಿ. ಶಾಲೆಗೆ ಬಂದಂತಹ ಪುರಸ್ಕಾರಗಳು, ಇವರು ಶಾಲೆಗೆ ರಾಜ್ಯ ಪ್ರಶಸ್ತಿ ಕರ್ನಾಟಕ ಸರ್ಕಾರ 2011ರಲ್ಲಿ ಬಂದಿದೆ. ಭಾರತ ಸರ್ಕಾರದ 2017ರಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ನೀಡಿದೆ. ಇವರು ವೈಯಕ್ತಿಕವಾಗಿ ಗಳಿಸಿಕೊಂಡಂತಹ ಪ್ರಶಸ್ತಿಗಳು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ 2006ರಲ್ಲಿ, 2007ರಲ್ಲಿ ಆರ್ಯಪಟ ಪ್ರಶಸ್ತಿ, 2007ರ ದ್ರೋಣಾಚಾರ್ಯ ಪ್ರಶಸ್ತಿ, ರಾಜ್ಯ ವಿಶೇಷ ಶಿಕ್ಷಕ ಪ್ರಶಸ್ತಿ 2008ರಲ್ಲಿ, ಶಾಮರಾವ್ ಸ್ಮಾರಕ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ 2010ರಲ್ಲಿ, ಸಮಾಜ ರತ್ನ ಪ್ರಶಸ್ತಿ 2017ರಲ್ಲಿ, ಡಾಕ್ಟರ್ ರಾಧಾಕೃಷ್ಣ ಪ್ರಶಸ್ತಿ 2017ರಲ್ಲಿ, ಸಮನ್ವಯ ಶಿಕ್ಷಣ ಸಾಧನಾ ಪ್ರಶಸ್ತಿ 2017ರಲ್ಲಿ. ಹೀಗೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾದಂತಹ ನಮ್ಮ ಅಶೋಕ್ ಕುಮಾರ್ ಶೆಟ್ಟಿಯವರು ನನ್ನ ಬಹಳ ಆತ್ಮೀಯರು. ಹೆಸರು ಶಕುಂತಲಾ ಬಿ ಶೆಟ್ಟಿ, ಮುಖ್ಯ ಶಿಕ್ಷಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ. ಜನ್ಮ ದಿನಾಂಕ 28/12/1959. ಇವರ ಪತಿಯ ಹೆಸರು ಸುಧಾಕರ್ ಶೆಟ್ಟಿ. ಇವರಿಗೆ 2 ಮಕ್ಕಳು, ಯಶಸ್ವಿನಿ ಇನ್ಫೋಸಿಸ್ ಉದ್ಯೋಗಿ, ಮಗ ಅಭಿಲಾಷ್ ಶೆಟ್ಟಿ ದುಬೈನಲ್ಲಿ ಉದ್ಯೋಗದಲ್ಲಿದ್ದಾನೆ. ಇವರು ಸೇವೆಗೆ ಸೇರಿದ ದಿನಾಂಕ 25/9/1980. ಸೇವೆ ಸಲ್ಲಿಸಿದ ಶಾಲೆಗಳ ವಿವರ: ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಡೂರು, ಇಲ್ಲಿ 1980ರಿಂದ 88ರವರೆಗೆ 8 ವರ್ಷ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡುಶೆಡ್ಡೆ 18 ವರ್ಷ, 1988ರಿಂದ 2006. ಮುಖ್ಯ ಶಿಕ್ಷಕರಾಗಿ ಬಡ್ತಿ 74/2006, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮೈಮಾರು ಬಂಟ್ವಾಳ ತಾಲೂಕು. 74/2006ರಿಂದ 31/6/2015ರವರೆಗೆ 9 ವರ್ಷ 6 ತಿಂಗಳು ಈ ಶಾಲೆಯಲ್ಲಿ 31/10/2015ರಿಂದ ಕರ್ತವ್ಯದಲ್ಲಿ ನಿರ್ವಹಿಸುತ್ತಿದ್ದಾರೆ. ವಿದ್ಯಾಭ್ಯಾಸ ಮಾಡಿದ ಶಾಲೆ ಸರಕಾರಿ ಪ್ರೌಢ ಪ್ರಾಥಮಿಕ ಶಾಲೆ ಮಂಗಲ್ಪಾಡಿ, ಮಂಜೇಶ್ವರ ತಾಲೂಕು. ವೃತ್ತಿ ಶಿಕ್ಷಣ KU BTT ಕೊಕ್ಕರಣೆ. ಅಮ್ಮೆಮಾರು ಶಾಲೆಯಲ್ಲಿ ಮಾಡಿದ ಸಾಧನೆ: ಶಾಲಾ ಧ್ವಜಸ್ತಂಭ ನಿರ್ಮಾಣ,
ಇದು ಧ್ವಜಸ್ತಂಭ ಎಂಬುದು ಶಾಲೆಯಲ್ಲಿ ನಮಗೆ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವಾಗ ಇದು ಅತಿ ಅವಶ್ಯಕ. ವಿಶೇಷ ಶೌಚಾಲಯ ಮತ್ತು ಇತರ ಶೌಚಾಲಯಗಳ ನಿರ್ಮಾಣ, SSA ಅನುದಾನದಲ್ಲಿ ಕಟ್ಟಡದ ನಿರ್ಮಾಣ. ವಿಶೇಷ ಶೌಚಾಲಯ ಅಂದರೆ ವಿಶೇಷ ಮಕ್ಕಳಿಗೆ, ಈಗ ತಾನೇ ವಿಶೇಷ ಮಕ್ಕಳ ಮುಖ್ಯ ಶಿಕ್ಷಕರಿಗೆ ಸನ್ಮಾನ ಮಾಡಲಾಗಿದೆ. ವಿಶೇಷ ಮಕ್ಕಳಿಗೆ, ಗರಿಷ್ಠ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ದೊರಕಿಸುವುದು, ಕಂಪ್ಯೂಟರ್ ಬಳಕೆ ಸಿದ್ಧತೆ, ಕಂಪ್ಯೂಟರ್ ಕಲಿಕೆಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಗಂಬಿಲ ಶಾಲೆಯಲ್ಲಿ ಮಾಡಿದ ಸಾಧನೆ, ಕುಡಿಯುವ ನೀರಿಗೆ ಸಮರ್ಪಕ ಪೈಪ್ಲೈನ್ ಮತ್ತು ಸಿಂಟೆಕ್ಸ್ ವ್ಯವಸ್ಥೆ, ಸುವ್ಯವಸ್ಥಿತ ಕಂಪ್ಯೂಟರ್ ತರಗತಿಯ ವ್ಯವಸ್ಥೆ ಹಾಗೂ ಶಿಕ್ಷಕರ ನೇಮಕ 2 ವರ್ಷಗಳಿಂದ, ದಾನಿಗಳಿಂದ ಸಹಕಾರದಿಂದ ಧ್ವಜಸ್ತಂಭ ರಚನೆ, ಅಕ್ಷರ ತೋಟದ ನಿರ್ಮಾಣ, ಶಾಲೆಯ ದುರಸ್ತಿ ಕಾರ್ಯಗಳು, ಗರಿಷ್ಠ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ದೊರಕಿಸುವುದು, ಅಂದರೆ ಎಷ್ಟು ಮಕ್ಕಳಿದ್ದಾಗ ಅದಕ್ಕಿಂತ ಹೆಚ್ಚು ಕೂಡಿದಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುವ ಹಾಗೆ ಮಾಡುವಂಥದ್ದು, ದಾನಿಗಳ ಸಹಕಾರದಿಂದ ಶಾಲೆಗೆ ಬೇಕಾದ ಅಗತ್ಯ ವಸ್ತುಗಳ ಸಂಗ್ರಹ ಅಂದರೆ ಮೂಲಭೂತ ಸೌಕರ್ಯ, ಗೈಡ್ಸ್ನ ಸ್ಥಾಪನೆ ಮತ್ತು ಅದರ ವತಿಯಿಂದ ವನ ಮಹೋತ್ಸವ, ನಲಿಕಲಿ ತರಗತಿಗೆ ಆಕರ್ಷಕ ಪೀಠೋಪಕರಣಗಳ ವ್ಯವಸ್ಥೆ, CCRT ಸಹಯೋಗದೊಂದಿಗೆ ಶಾಲೆಯ ಸಾಂಸ್ಕೃತಿಕ ಕ್ಲಬ್ಬಿನ ರಚನೆ ಹಾಗೂ ಅದರ ಸಹಯೋಗದೊಂದಿಗೆ ಹಿರಿಯರ ದಿನಾಚರಣೆ, ಕರಕುಶಲ ವಸ್ತುಗಳ ತಯಾರಿಕೆ, ಪಪೆಟ್ ಶೋ, ಮೌಲ್ಯ ಶಿಕ್ಷಣ ತರಬೇತಿ ನಡೆಸಿದ್ದಾರೆ. ಆದ್ದರಿಂದ ಇಷ್ಟೆಲ್ಲ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ. ಅದನ್ನು ಗುರುತಿಸಿ ನಮ್ಮ ರೋಟರಿ ಕ್ಲಬ್ ಈ ದಿನ ಅವರಿಗೆ ಸನ್ಮಾನವನ್ನ Rotary India Literacy Mission Nation Builder Award on the occasion of Teachers Day. This Nation Builder Award 2018 is presented to Mr. Shakuntala Shetty of Dakshina Area Primary School, Bagambila, for valuable contribution to nation building as a teacher. ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರ ಮನೆಯವರು ದಯವಿಟ್ಟು ವೇದಿಕೆ ಮುಂದೆ. ನನ್ನ ಸುದೀರ್ಘ 33 ವರ್ಷಗಳ ಶಿಕ್ಷಕ ವೃತ್ತಿಯನ್ನ ಅಧಿಕೃತವಾಗಿ ಇವತ್ತೇ ಕೊನೆಗೊಳಿಸ್ತಾ ಇರ್ತಕ್ಕಂಥ ದಿನ. ಅದಕ್ಕೆ ಕಾಕತಾಳಿ ಎಂಬಂತೆ ಇವತ್ತೇ ರೋಟರಿ ಕ್ಲಬ್ ದೇರ್ಲಕಟ್ಟೆಯವರು ನನ್ನನ್ನು ಇಲ್ಲಿಗೆ ಒಂದು ಶಿಕ್ಷಕರ ದಿನಾಚರಣೆ ಮಹತ್ವದ ಈ ತಿಂಗಳಲ್ಲಿ ಕೊನೆಯ ದಿನದಲ್ಲೇ ಕರೆದು ಒಂದು ನೇಷನ್ ಬಿಲ್ಡರ್ ಅವಾರ್ಡ್ ಅಂತ ಒಂದು ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷ. ಹಾಗೆ ನನ್ನ ಯಾವತ್ತೂ ನೆನಪು ಇಟ್ಕೊಳ್ಳುವಂತ ಒಂದು ಗಳಿಗೆ ಸನ್ನಿವೇಶ ಅಂತ ಅನಿಸ್ತಾ ಇದೆ. ಶಿಕ್ಷಕ ವೃತ್ತಿ ಬಹಳ ಪಾವಿತ್ರ್ಯವಾಗಿರ್ತಕ್ಕಂಥ, ದೇಶ ಕಟ್ಟತಕ್ಕಂಥ ಕೆಲಸದಲ್ಲಿ ಶಿಕ್ಷಕರ ಪಾತ್ರ ಬಹಳ ಇದೆ. ಹಾಗಾಗಿ ಎಲ್ಲಿ ಕೂಡ ನಾವು ತಪ್ಪು ಮಾಡದೆ ಆ ಪಾವಿತ್ರ್ಯತೆಯನ್ನ ಕಾಪಾಡಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಬಹಳ ಪುಣ್ಯದ ಕೆಲಸ ಅಂತ ನಾನು ನಂಬಿ, ಅದರಲ್ಲಿ ವಿಶೇಷವಾಗಿ ನಾನು ಕೆಲಸ ಮಾಡಿರ್ತಕ್ಕಂಥದ್ದು ವಿಭಿನ್ನ ಸಾಮರ್ಥ್ಯದ ವಿಶೇಷ ಮಕ್ಕಳ ಜೊತೆ. ಈ ಮಕ್ಕಳನ್ನ ಸಮಾಜ ಕಡೆಗಣಿಸ್ತಾ ಇದ್ದಂತ ಸಂದರ್ಭದಲ್ಲಿ 1981ರಲ್ಲಿ ನಮ್ಮ ಶಾಲೆಯನ್ನ ದಿವಂಗತ ಮೋಹಿನಿ ಅಪ್ಪಾಜಿ ನಾಯಕರವರು ಕಟ್ಟಿರ್ತಕ್ಕಂಥ. ಮೋಹಿನಿ ಅಪ್ಪಾಜಿ ನಾಯಕರವರು ಒಬ್ಬ ಬಹಳ ಧೀಮಂತ ಮಹಿಳೆ, ಸಾಮಾಜಿಕ ಕಳಕಳಿಯಿಂದ ಆ ಶಾಲೆಯನ್ನ ಕಟ್ಟಿದ್ರು. ಸುಮಾರು 2 ದಶಕಗಳ ಕಾಲ ಅವರು ಆ ಶಾಲೆಯನ್ನ ನಡೆಸಿದ್ರು. 2000 ಇಸವಿಯಲ್ಲಿ ಆ ಶಾಲೆಯನ್ನ ಪೂಜ್ಯ ಕಾಮಂದರ ಮಡಿಲಿಗೆ ಹಾಕಿದ್ರು. ಕಳೆದ 18 ವರ್ಷಗಳಿಂದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ನಮ್ಮ ಶಾಲೆಯ ಅಧ್ಯಕ್ಷರು. ನಾನು ಇಂತಹ ಸಾವಿರಾರು ವಿಭಿನ್ನ ಸಾಮರ್ಥ್ಯದ ಮಕ್ಕಳ ಜೊತೆಯಲ್ಲಿ ಕೆಲಸ ಮಾಡಿದವನು. ಅವರನ್ನ ಸಮಾಜಕ್ಕೆ ಕಳಿಸಿರ್ತಕ್ಕಂಥ, ಸಮಾಜದಲ್ಲಿ ಯಾವುದು ಆಗುದಿಲ್ಲ ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿರ್ತಕ್ಕಂಥ. ನಾವು ಈಗ ಗಮನಿಸ್ತಾ ಇದ್ದೇವೆ, ಸರಿ ಇರ್ತಕ್ಕಂಥ ಸಾಮಾನ್ಯ ಮಕ್ಕಳಿಗೆ ಶಿಕ್ಷಣ ನೀಡ್ತಕ್ಕಂಥದ್ದು ಎಷ್ಟು ಕಷ್ಟ ಆಗ್ತಾ ಇದೆ, ಎಷ್ಟು ಸಾಹಸವಾಗಿರ್ತಕ್ಕಂಥದ್ದು. ಶಿಕ್ಷಕರು ಆ ಮಕ್ಕಳ ಜೊತೆಯಲ್ಲಿ ಏನೆಲ್ಲ ಮಾಡಬೇಕಾದಂತ ಸಂದರ್ಭ ಬಂದಿದೆ ಅಂತೇಳಿ ನಾವು ಗಮನಿಸ್ತಾ ಇದ್ದೇವೆ. ಹಾಗಾದ್ರೆ 7 ರೀತಿಯ ನ್ಯೂನತೆ ಇರ್ತಕ್ಕಂಥ ಮಕ್ಕಳನ್ನ ಒಂದು ತರಗತಿಯ ಒಳಗೆ ಹಾಕಿಕೊಳ್ಬೇಕು.
ಸಾಮಾನ್ಯ ಮಕ್ಕಳು ಓದ್ತಕ್ಕಂಥ ಪಠ್ಯಕ್ರಮವನ್ನೇ ಅನುಸಾರ ಮಾಡಿ ಆ ಮಕ್ಕಳನ್ನ ನಾವು ಒಂದು ತರಬೇತಿ ಮಾಡಬೇಕಾಗ್ತದೆ. ಕಳೆದ 27 ವರ್ಷಗಳಿಂದ ನಾನು ನನ್ನ ಮಕ್ಕಳನ್ನ SSLC ಪರೀಕ್ಷೆಯಲ್ಲಿ ಸರಾಸರಿ 87.5 ನೀವು ಆಲೋಚನೆ ಮಾಡಿ. 27 ವರ್ಷಗಳ ನನ್ನ ಶಾಲೆಯ ಸರಾಸರಿ ಫಲಿತಾಂಶ ಈ ಮಕ್ಕಳನ್ನ ಹಾಕಿಕೊಂಡು 87.50. ಕಳೆದ 10 ವರ್ಷಗಳ ಸರಾಸರಿ ಫಲಿತಾಂಶ 91 ಬಂದಿದೆ ಅಂತ ಹೇಳಿದ್ರೆ, ಹಾಗಾದ್ರೆ ಈ ಮಕ್ಕಳನ್ನು ಕೂಡ ನಾವು ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಆ ಕಾಳಜಿ ಬೇಕು, ಆ ಬದ್ಧತೆ ಬೇಕು, ಮಕ್ಕಳನ್ನ ಪ್ರೀತಿಸಬೇಕು. ಯಾವುದೇ ಭಿನ್ನ ಸಾಮರ್ಥ್ಯದ ಮಗುವನ್ನು ಕೂಡ ನಾವು ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತೋರಿಸಿದ್ದೇನೆ. ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶ ವಿದೇಶಗಳು ನಿರ್ಭರಗಾಗುವ ರೀತಿಯಲ್ಲಿ ನಮ್ಮ ಮಕ್ಕಳು ಅಪ್ರತಿಮವಾಗಿರ್ತಕ್ಕಂಥ ಸಾಧನೆ ಮಾಡಿದ್ದಾರೆ. ನನಗೆ ಬಹಳ ಸಂತೋಷವಾಗಿರ್ತಕ್ಕಂಥದ್ದು, ಸಮನ್ವಯ ಶಿಕ್ಷಣ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ಮೊದಲಿಗೆ 2017ರಲ್ಲಿ ರಾಷ್ಟ್ರಪತಿಗಳು ನಮ್ಮ ಶಾಲೆಗೆ ಈ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ನನ್ನ ಅಧಿಕಾರದ ಅವಧಿಯಲ್ಲಿ ಆ ಮಕ್ಕಳಿಗಾಗಿ ಪಡೆದುಕೊಂಡಂತ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ. ನನಗೆ ಬೇಕಾದಷ್ಟು ಪ್ರಶಸ್ತಿ ಬಂದಿರಬಹುದು, ಅದು ಮುಖ್ಯ ಆಗುವುದಿಲ್ಲ. ನನ್ನ ಶಾಲೆಗೆ ರಾಜ್ಯ ಪ್ರಶಸ್ತಿ ಕೂಡ ಪಡೆದುಕೊಂಡೆ, ನನ್ನ ಶಾಲೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದೇನೆ. ಹಾಗಾಗಿ ಈ ಎಲ್ಲ ಸಮಾಜದ ಬಂಧುಗಳು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಯಾರ ಹತ್ತಿರವೇ ಹೋಗ್ಲಿ, ನಾನೆಲ್ಲ ರೊಟೇರಿಯನ್ ಮಿತ್ರರನ್ನ ಭೇಟಿಯಾಗಿದ್ದೇನೆ, ನಾನು ಲಯನ್ಸ್ ಕ್ಲಬ್ನವ್ರನ್ನ ಭೇಟಿಯಾಗಿದ್ದೇನೆ, ಸಾಮಾಜಿಕ ಕಳಕಳಿರ್ತಕ್ಕಂಥ ಎಲ್ಲರನ್ನ ಭೇಟಿಯಾಗಿ ಮೋಹಿನಿ ಮೇಡಮ್ನ ಅಧಿಕಾರದ ಅವಧಿಯಲ್ಲಿ 1.5 ಕೋಟಿ, ಈಗ ಧರ್ಮಸ್ಥಳದ ಶಾಲೆ ಆಗಿದ್ರು ಕೂಡ ಅವರು ಒಂದು ಮಾತು ಹೇಳಿದ್ರು ನನಗೆ, ಈ ಶಾಲೆ ಸಮುದಾಯಕ್ಕೆ ಸೇರಲಿ. ಧರ್ಮಸ್ಥಳದ ಶಾಲೆ ಆದ್ರೂ ಕೂಡ ಮೋಹಿನಿ ಮೇಡಮ್ ಹೇಗೆ ನಡೆಸಿದ್ದಾರೆ ಅದೇ ರೀತಿ ಈ ಶಾಲೆಯನ್ನು ನಡೆಸಬೇಕು ಅಂತ ಹೇಳಿದಾಗ ಈಗಲೂ ಕೂಡ 1 ಕೋಟಿ, ನನ್ನ 27 ವರ್ಷಗಳ ಅಧಿಕಾರದ ಅವಧಿಯಲ್ಲಿ 2.5 ಕೋಟಿ ರೂಪಾಯಿಯಷ್ಟು ನಾನು ನನ್ನ ಸಮುದಾಯದಿಂದ ಈ ಶಾಲೆಗೆ ನಾನು ಸಹಾಯ ತಂದಿದ್ದೇನೆ. ಅದೆಲ್ಲ ವಿಭಿನ್ನ ಸಾಮರ್ಥ್ಯದ ಮಕ್ಕಳಿಗಾಗಿ ಈ ತೃಪ್ತಿಯೊಂದಿಗೆ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ನನ್ನನ್ನು ಕರೆಸಿ ಇಷ್ಟೊಂದು ನನ್ನನ್ನ ಆತಿಥ್ಯ ನನಗೆ ಕೊಟ್ಟು ನನ್ನನ್ನು ಸನ್ಮಾನ ಮಾಡಿ ನನ್ನನ್ನು ಹರಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಸದಾ ಚಿರಋಣಿಯಾಗಿದ್ದೇನೆ. ಇಂದು ಅವಿಸ್ಮರಣೀಯ ಕ್ಷಣ ಅಂತ ಹೇಳ್ಬೋದು. ಯಾಕಂದ್ರೆ ಸನ್ಮಾನ ಮಾಡುವಂತಹ ದೊಡ್ಡ ಕಾರ್ಯವನ್ನು ನಾನೇನು ಮಾಡಲಿಲ್ಲ ಅಂತ ಯೋಚಿಸ್ತಾ ಇದ್ದೇನೆ. ನಮ್ಮದು ಸರ್ಕಾರಿ ಶಾಲೆ. ಶಾಲೆಯಲ್ಲಿ ಸಿಗುವಂತಹ ಅಲ್ಪ ಸ್ವಲ್ಪ ಅನುದಾನದಿಂದಲೇ ಶಾಲೆಯನ್ನು ನಿರ್ವಹಿಸಬೇಕಾಗಿದೆ. ಆದರೆ ಮುಖ್ಯ ಶಿಕ್ಷಕರಾಗಿದ್ದುಕೊಂಡು ಶಾಲೆಯನ್ನು ನಡೆಸಬೇಕಾದಂತಹ ಪರಿಸ್ಥಿತಿಗಳು ಬಂದಾಗ ನಾವು ಸಾಧ್ಯವಾದಷ್ಟು ಕೊಡುವವರ ಹತ್ರ ಕೇಳಬಹುದು, ಉಳಿದ ಸಮಯ ನಾವು ನಮ್ಮ ಸ್ವಂತ ಕೈಯಿಂದಲೇ ಖರ್ಚು ಮಾಡಿ ಶಾಲೆಯನ್ನು ತೂಗಿಸಬೇಕಾಗ್ತದೆ. ಸರ್ಕಾರಿ ಶಾಲೆ ಎಂಬುದು ಈಗ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ. ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಅಂತ ವಾಲುವ ಕಾರಣ ಕಡು ಬಡವರು ತುಂಬಾ ಕಷ್ಟದಲ್ಲಿರುವವರು ಮಾತ್ರ ಸರ್ಕಾರಿ ಶಾಲೆಗೆ ಆಗಮಿಸ್ತಾರೆ. ಇವರ ಎಲ್ಲ ವೆಚ್ಚಗಳನ್ನು ನಾವೇ ಭರಿಸಬೇಕಾಗ್ತದೆ. ಹಾಗೂ ಪೇರೆಂಟ್ಸ್ ಅಲ್ಲಿ ಕೂಡ ನಾವು ಯಾವುದೇ ಸಹಾಯಧನವನ್ನು ಯಾಚಿಸುವಂತಿಲ್ಲ. ಹಾಗಾಗಿ ನಾವು ನಮ್ಮ STM ಅಧ್ಯಕ್ಷರು ಮತ್ತು ನಾವು ಅಧ್ಯಕ್ಷರ ಹತ್ರ ಒಮ್ಮೆ ಹೇಳಿದೆವು, ನಮ್ಮ ಶಾಲೆಯನ್ನು ದತ್ತು ತಗೊಳ್ಳಿ ಅಂತ. ಈಗ ನಾನು ಅದೇ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಶಾಲೆಯನ್ನು ಒಂದು ಮಾದರಿ ಶಾಲೆಯನ್ನಾಗಿ ಮಾಡಿ, ಹಾಗೂ ಆ ಊರಿನವರು ದೂರ ಹೋಗ್ತಾರೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿಕೊಂಡು, ನಮ್ಮಲ್ಲೇ ಅಂತ ವ್ಯವಸ್ಥೆ ಇದ್ದಲ್ಲಿ ಇದೇ ಊರಿನಲ್ಲಿ ನಮ್ಮ ಶಾಲೆಯು ಉತ್ತಮ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಹಾಗೂ ಶಿಕ್ಷಕ ವೃತ್ತಿಯಲ್ಲಿ ಇದ್ದುಕೊಂಡು ನಾವು ಏನು ಮಾಡಿದ್ರು ಕೂಡ ಅದು ಸೇವೆ. ಅದು ನಾವು ಯಾವುದೇ ಒಂದು ಆಶೆ ಇಟ್ಟು ಫಲಾಪೇಕ್ಷೆ ಇಟ್ಟುಕೊಂಡು ಮಾಡುವಂಥದ್ದಲ್ಲ. ನಮ್ಮ ಒಂದು ಪ್ರವೃತ್ತಿ, ಅದು ನಮ್ಮ ವೃತ್ತಿ, ಅದು ನಮ್ಮ ಸೇವೆ, ಅಥವಾ ಈ ದೇಶಕ್ಕಾಗಿ ನಾವು ಉತ್ತಮ ಪ್ರಜೆಯನ್ನು ಒದಗಿಸಿಕೊಡಲು ನಾವು ಮಾಡುವಂತಹ ನಮ್ಮ ಕರ್ತವ್ಯ ಎಂಬುದಾಗಿ ನಾವೆಲ್ಲ ಶಿಕ್ಷಕರು ಭಾವಿಸ್ತೇವೆ. ಒಂದು ಬಹಳ ವಿಶಿಷ್ಟವಾದ ಅನುಭವ ಹೇಳಿದ್ರೆ, ನಾನು ಕೂಡ GSC ಪ್ರೋಗ್ರಾಮ್ ನಲ್ಲಿ ಭಾಗಿಯಾಗಿದ್ದವನು. 1995ರಲ್ಲಿ 1995 ಅಲ್ಲಿ ನಾವು ಈ ಜಿಲ್ಲೆಯಿಂದ ಸೆಲೆಕ್ಟ್ ಆಗಿ, ಅಂದ್ರೆ ಆಗ 3180 ಆಯ್ತದ್ದು, 3180 ಇಂದ ಸೆಲೆಕ್ಟ್ ಆಗಿ ನಾವು ನಾರ್ವೆ ದೇಶಕ್ಕೆ ಒಂದು ರೀತಿಯಲ್ಲಿ ರಾಯಭಾರಿಗಳಾಗಿ ಹೋಗಿರೋದು, ಸಾಂಸ್ಕೃತಿಕ ರಾಯಭಾರಿಗಳಾಗಿ ಹೋಗಿರುವಂಥದ್ದು. ಇದು ಬಹಳ ವಿಶೇಷವಾದ ಒಂದು ಅನುಭವ.
ಅಲ್ಲಿವರೆಗೆ ನಮಗೆ ರೋಟ್ರಿ ಏನು ಅಂತ ಹೆಚ್ಚು ಗೊತ್ತಿರಲಿಲ್ಲ. ನಾನು ರೋಟರಿ ಆಕ್ಟರ್ ಆಗಿದ್ದೆ ನಿಜ, ಒಂದು 2 ವರ್ಷ ರೋಟರಿ ಆಕ್ಟರ್ ಕೂಡ ಆಗಿದ್ದೆ, ಇಲ್ಲ ಅಂತಿಲ್ಲ. ಆದರೆ ನಿಜವಾಗಿ ರೋಟರಿಯ ಅರ್ಥ ಗೊತ್ತಾದದ್ದು ನಾವು ಈ ರೋಟರಿ ಪ್ರೋಗ್ರಾಮ್ ಅಲ್ಲಿ ಹೋದಾಗ. ರೋಟರಿಯ ಶಿಸ್ತು ಅಂದ್ರೆ ಏನು, ರೋಟರಿ ಯಾವ ರೀತಿಯಲ್ಲಿ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲವನ್ನು ಈ ಸೆಲೆಕ್ಷನ್ ಪ್ರೋಸೆಸ್ ಆಗಲಿ, ಇಂಟರ್ವ್ಯೂಸ್ ಆಗಲಿ ಎಷ್ಟೊಂದು ಶಿಸ್ತಿಂದ ಬಹಳಷ್ಟು ಕಾಳಜಿಯಿಂದ ಮಾಡಿದಂತಹ ಒಂದು ಪ್ರಕ್ರಿಯೆ ಅದು ಈಗಲೂ ನನಗೆ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದು ಬಹಳ ಯುನೀಕ್ ಆದ ಆಪರ್ಚುನಿಟಿ ಆಗಿತ್ತು. ನಾವು ನಾರ್ವೆಗೆ ಹೊರತು ಅಲ್ಲಿಯ ನಾರ್ವೆಯಲ್ಲಿ ರೋಟರಿ ಡಿಸ್ಟ್ರಿಕ್ಟ್ 1700 ಅಂತ 1700 ನಂಬರದ ಜಿಲ್ಲೆಯಲ್ಲಿ ನಾರ್ವೆಯಲ್ಲಿ. ಮತ್ತೆ ಆಗ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಬಿಲ್ ಹಂಟ್ಲಿ ಅಂತ ಆಗಿದ್ದರು. ಅದಿನ್ನೂ ನನಗೆ ನೆನಪಿದೆ. ನನಗೆ ಡಾಕ್ಟರ್ ದೇವದಾಸ್ ರೈ ಅವರ ತರ ಎಲ್ಲವೂ ನೆನಪಿಲ್ಲ. ಅವರು ಒಂದು ಎನ್ಸೈಕ್ಲೋಪೀಡಿಯಾ ಇದೆ ರೋಟರಿ ಬಗ್ಗೆ, ಒಂದು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ. ಆದ್ರೂ ಅವರ ಒಂದು ಸ್ಲೋಗನ್ ಇನ್ನೂ ನೆನಪಿದೆ, ಬಿ ಅ ಫ್ರೆಂಡ್ ಅಂತ ಒಂದು ಸ್ಲೋಗನ್. ಬಹಳ ಸಿಂಪಲ್ ಆದ ಸ್ಲೋಗನ್. ಅದರ ಮೊದಲಿನ ವರ್ಷ ನನಗೆ ನೆನಪಿದ್ದಾಗೆ ಬಹಳಷ್ಟು ಉದ್ದವಾದ ಒಂದು ಸ್ಲೋಗನ್ ಇತ್ತು. ಆದ್ರೆ ನಂತರದ ವರ್ಷದಲ್ಲಿ ಬಹಳ ಉದ್ದವಾಗಿ ಸ್ಲೋಗನ್ ಇತ್ತು. ಡೂ ಯುವರ್ ಡ್ಯೂಟಿ, ಬಿ ಏನೋ ಒಂದು 2-3 ಕ್ಲಾಸಸ್ ಇರುವ ಒಂದಿತ್ತು. ಆದ್ರೆ ಇವರದು ಈ ಮಧ್ಯದ ವರ್ಷದಲ್ಲಿ 1994-95 ಬಹಳ ಸಿಂಪಲ್ ಆಗಿ ಬಿ ಅ ಫ್ರೆಂಡ್ ಅಂತ, ದೋಸ್ತಿಗಳಾಗಿ ಅಂತ. ಇದು ರೋಟರಿಯ ಮೂಲಭೂತವಾದ ಒಂದು ವಿಷಯನೇ ಅದು. ಫ್ರೆಂಡ್ಶಿಪ್ ಇಸ್ ದಿ ಬ್ರಿಡ್ಜ್ ಬಿಟ್ವೀನ್ ಕಮ್ಯುನಿಟೀಸ್ ಅಂಡ್ ನೇಷನ್ಸ್ ಅಂತ. ಸೊ ಇದು ನಮಗೆ ಈ ರೋಟರಿ ಪ್ರೋಗ್ರಾಮ್ನ ಅನುಭವಶಾಲಿಗಳಾಗಿ ನಮಗೆ ಇದನ್ನು ಪಡೀಲಿಕ್ಕೆ ಒಂದು ಅವಕಾಶ ಆಯಿತು. ಮತ್ತೆ ನಾವು ಬಹಳ ಒಂದು ಆನರ್ ಆಗುತ್ತೆ. ಅಂದ್ರೆ ನಾವು ದೇಶದ ರಾಯಭಾರಿಗಳಾಗಿ ಒಂದು ರೀತಿಯಲ್ಲಿ ವಿ ವೆಂಟ್ ಆಸ್ ಕಲ್ಚರಲ್ ಅಂಬಾಸಿಡರ್ಸ್, ವಿ ವರ್ ರೆಪ್ರೆಸೆಂಟಿಂಗ್ ಇಂಡಿಯಾ. ನೀವು ಎಲ್ಲಿಂದ ಬಂದದ್ದು ಅಂತ, ಇಂಡಿಯಾದಿಂದ ಬಂದಿದ್ದೀರಿ ಅಥವಾ ನಾವು ದಕ್ಷಿಣ ಕನ್ನಡದಿಂದ ಬಂದಿದ್ದೇವೆ, RI ಡಿಸ್ಟ್ರಿಕ್ಟ್ 3180 ಅಂತ ಬಂದಿದ್ದೇವೆ. ಸೊ ನಾವು ಈ ಎಲ್ಲ ದೇಶ ಆಗಲಿ, ನಮ್ಮ ಕರ್ನಾಟಕ ಆಗಲಿ ಅಥವಾ ನಮ್ಮ ಜಿಲ್ಲೆ ಆಗಲಿ, ನಮ್ಮ ಕ್ಲಬ್ ಆಗಲಿ, ಇವುಗಳನ್ನೆಲ್ಲವನ್ನು ಒಂದು ರೆಪ್ರೆಸೆಂಟ್ ಮಾಡಿಕೊಂಡು ನಾವು ಅಲ್ಲಿಗೆ ಹೋದಂಥದ್ದು. ಇದು ಬಹಳ ವಿಶೇಷವಾದ ಅನುಭವ. ಮತ್ತೆ ಅಲ್ಲಿ ಹೆಚ್ಚು ಸೀನಿಯರ್ಸೇ ಇರುವಂಥದ್ದು, ಸ್ವಲ್ಪ ಯುವಕರು ಸ್ವಲ್ಪ ಕಡಿಮೆ ಕ್ಲಬ್ಗಳಲ್ಲಿ, ಎಲ್ಲ ಸೀನಿಯರ್ಸೇ ಇದ್ದದ್ದು. ಆದ್ರೆ ಅವರು ಬಹಳ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಂಡದ್ದು, ಮತ್ತೊಂದು ವಿಶೇಷವಾದ ಗೌರವವನ್ನು ಕೊಟ್ಟದ್ದು, ಮತ್ತು ಅವರ ದೇಶದ ಸಂಸ್ಕೃತಿಯ ಬಗ್ಗೆ ಬಹಳಷ್ಟು ನಮಗೆ ತೋರಿಸಿಕೊಟ್ಟದ್ದು. ಅದು ನಾರ್ವೆ ದೇಶ ಬಹಳಷ್ಟು ವಿಶೇಷವಾದ ದೇಶ. ಆಗ್ಲೂ ಕೂಡ ನನಗೆ ಒಂದು ಚಾಯ್ಸ್ ಇತ್ತು. ಬ್ರೆಜಿಲಿಗೆ ಒಂದು 2 ಟೀಮ್ ಹೋಗಿತ್ತು ಆ ವರ್ಷ. ಒಂದು ಬ್ರೆಜಿಲಿಗೆ ಹೋಗಿತ್ತು, ಒಂದು ನಾರ್ವೆಗೆ ಅಂತ ಹೇಳಿ. ನಾನು ನಾರ್ವೆಗೆ ಆಗ್ಬೋದು ಅಂತ. ಆದ್ರೆ ನಾವು ಸಣ್ಣದಿಂದ ನಾರ್ವೆಗಳ ಕಥೆಗಳನ್ನು ಓದಿದ್ದರಿಂದ ಬುಧವಾರ ಇಂಗ್ಲಿಷಲ್ಲಿ ಬುಧವಾರ, ಶುಕ್ರವಾರ ಇದೆಲ್ಲ ನಾರ್ವೆಯ ದೇವತೆಗಳಿಂದ ಬಂದ ಹೆಸರುಗಳು. ಈ ಬುಧವಾರ ಬಂದದ್ದು ಓಡಿನ್ ಅಂತ, ವೆಡ್ನೆಸ್ಡೇ ಅಂತ ಬಂದದ್ದು ಓಡಿನ್ ಅಂತ ಅವರದೊಂದು ದೇವತೆ. 2001 and MSc Nursing in the year 2008 at Nitya Usha Institute of Nursing Science, having 10 years and 6 months of teaching experience. At present pursuing PhD Nursing under Nitya University, being Community Health Nursing Specialty in NSS Program Officer, organized many activities like camp, nutrition programs, health awareness talks at community, schools and Anganwadi. And she has undergone training on NSS life skills at GF ATM, and at present she is working as the assistant professor in Nitya Usha Institute of Nursing. ನಾನು ಈ ಒಂದು ಸ್ಟೇಜ್ ಅಲ್ಲಿ ಈಗ ನಿಲ್ಬೇಕಾದ್ರೆ ಒಂದು ಅಂಶ ವಿನಾಯಕ ಪುಸ್ತಕ ಅಂತ ಹೇಳ್ಬೋದು. ಮೊದಲೆಲ್ಲ ನಾವು ಕಲಿಯುವಾಗ ಯಾರದ್ದು ಪುಸ್ತಕ ನಾವು ಪುಸ್ತಕ ತೆಗೆದುಕೊಂಡು ಕಲಿಯುವುದಿಲ್ಲ. ನನಗೆ ಕೂಡ ಕಾಮರ್ಸ್ ಪುಸ್ತಕ ಬೇಕಿತ್ತು ನಾನು ಕಲಿಯುವಾಗ, ಆದ್ರೆ ಕಾಮರ್ಸ್ ಪುಸ್ತಕ ನಮ್ಗೆ ಸಿಕ್ಕಿಲ್ಲ. ವಿನಾಯಕ ಸೈನ್ಸ್ ಮಾಡ್ತಿದ್ರು, ಅವ್ರು ನಮ್ದು ನೇಬರ್. ಅವರದ್ದು ಪುಸ್ತಕ ಕೇಳಿದೆ, ಅವರು ಸಡನ್ ಆಗಿ ಕೊಟ್ಬಿಟ್ರು. ಸೊ ನಾನು ಸೈನ್ಸ್ ಕಲಿತೆ, ನರ್ಸಿಂಗ್ ಕಲಿತೆ, ಮತ್ತೆ ಈಗ ಒಂದು ಪೊಸಿಷನ್ಗೆ ಬಂದಿದ್ದೇನೆ. ಥ್ಯಾಂಕ್ ಯು ವಿನಾಯಕ. ಸೊ today this Rotary Club Derlakatte has recognized to excellent teacher. So it is very good, I could say. Even we are thinking we also should want to become you also, because we have seen even as a student I have visited your school. I have seen the students over there. It is very difficult to manage them, and it is excellent, sir. That much I can say. I thank Rotary Club Derlakatte because they are given selected good teacher in this particular occasion to honor them. I think that each one of us as a youngster, we all should take some of the whatever the good things
from our elders. Even we also should, in the future, we want to become like that. So thank you for giving an opportunity. Let this Rotary Club Derlagate shine more and organize many more programs. In the future, let me also think, maybe joining. Not now, because at presently I may not think like that, because with the 2 small kids and with the joint family, it is not possible for me. But let me think after 3 years. Norms also are very strict. They say preferably government school teachers should be honored, and so with all that is followed very, very correctly. Now about Mr. Ashok Kumar Shetty, our Rotarian PD Shetty gave a very nice introduction, and I also have had occasion to interact with Ashok Kumar Shetty through the Rotary Club of Bangalore Central, and then when I was Assistant Governor of Zone 4 in the year 2005 and 6, I came to Mangala Jyoti Integrated School several times and with the clubs, and we know he has only mentioned what he has done for the school. Rather, through these years, today he is retiring, and we wish him very many successful years of productive life in the future. But what you have done for the special children will never be forgotten. Because now these children, all of us know, are in they need a lot of attention, and not only paying attention to the children, producing them, getting them to be excellent citizens of our country, and you have heard about the percentages, 94 and all those things. I think that is a Herculean task. So, Mr. Ashok Kumar Shetty, thank you for all that you have done to our country. It's a service to the country. Otherwise, if these kind of facilities are not there, these children wouldn't have come up in life. I have seen, personally I have seen how much of efforts the teachers in the school, special schools have taken. So, congratulations again to the organizers, the Rotary Club of Derlagate, for honoring Mr. Ashok Kumar Shetty. Now about Mrs. Shakuntala Shetty, she mentioned the problem in the government schools, and we had an excellent film in Kannada, Sarkari Hiriya Prathamika Shale, Kasargodu, Koduge Ramanna Rai. It is a real story, because I am from Kasargodu. It is a real story. It was but we know all over, it's not only in Karnataka, all over the country, the local linguistic medium schools are suffering, and people are going to English medium schools and so on and so forth. But the role played by the teachers, I have had experience of interacting with the teachers of different schools in, like we have adopted a few. In fact, one school which our club, Rotary Club of Mangalore Central has helped is the Jilla Panchayat Hiriya Prathamika Shale, Urumani. The school was in a very bad shape, and today a lot of things have improved. Like that even Derlagate has done and other Rotary Clubs have done. So possibly we can do a lot of things to improve the schools, but the teachers are the most important. Teachers like Mrs. Shakuntala Shetty, who have, from their own pocket they spend it, because of course she has told the parents are very poor, labor class, and maybe the parents themselves do not want to send the children to school. Maybe the parents may want them to, work as daily wage workers, because it's that very difficult life. But with all that, teachers like Mrs. Shakuntala Shetty have maintained the schools. So again, that is another service to the nation. Congratulations, madam. And again, congratulations to the Rotary Club of Derlagate for honoring her. Now, when I am thinking of a teacher, I am reminded of a very famous, quotation by Henry Van Dyke. Henry Van Dyke was a very famous English author. And I think it was in 6th or 7th standard, we had a lesson on teachers written by Henry Van Dyke. It's an article. Now what Henry Van Dyke says is, it's titled as Tribute. I think Ravi Shankar will know it because he's an English professor. I think Tribute to the Unknown Teacher. That's how the article goes, or rather the lesson goes. Tribute to the Unknown Teacher. But here, I am slightly changing it and making it tribute to the sincere teacher. Now what Henry Van Dyke writes is, the sincere teacher is one
who toils silently into the night, midnight. He or she, it can be he or she, but in that case he keeps on working silently and does not expect any recognition. The sincere teacher does not expect any trumpets to blare, any chariots to come to him, and does not expect any felicitation. Of course, today we have felicitated teachers, but a sincere teacher does not expect anything. The only thing the teacher, the most important thing the teacher does is, the sincere teacher works into the midnight, burning the midnight oil, and lights many candles. Now, lights many candles means lights the lamp of knowledge in the students. He lights many candles, and the ultimate satisfaction of the sincere teacher is seeing the candles shine back at him. Seeing the candles and the light of knowledge which is lit up in the students shine back at him later on in life. So that is what Ashok Kumar Shetty, Shakuntala Shetty, and all the teachers, there are teachers here also, all are teachers. All of you have lit up many candles, and later on when you are retiring or when you see the candles shine back at you, that is the ultimate satisfaction. So, hats off to the teachers of today, we're honored all the teachers, and hats off to the Rotary Club of Derlakatte for continuing this glorious tradition of awarding this Nation Builder Award to teachers all through the years. So may this tradition continue, and I am very happy at the attendance. I see many faces here, and the club is in very strong hands. Just now when I was driving with Vikram Datta, I got a call from, or rather Vikram Datta got a call from the Assistant Governor of next year, that is of Zone 3, Rotarian past President PHF Sumit Rao, and he was asking who is the President for next year. Then Vikram Datta told him, Dr. Ravi Shankar is also projected as he's a very good friend of mine, old friend of mine, and immediately he made a call to Ravi Shankar. Ravi Shankar was surprised. Then Ravi Shankar said, of course, his busy schedule. Then Sumitra told, no, I will convince him, I hope, because Dr. Ravi Shankar has been a charter member of the club, and I was very proud to, in fact, to pull him into Rotary Club of Derlakatte as a charter member. And I very distinctly remember Ravi Shankar when the first day, when the meeting point, we had a meeting, and I had not come to, I was in Mangalore, I was supposed to come. Then Ravi Shankar said, I am coming to meeting point, and I am praying God that I will be in this club. I distinctly remember, as a charter member, I am joining the club. So I do hope Dr. Ravi Shankar will take the reins of the leadership of the club for the next year. And this year, of course, Rotarian Purushottam Manchen has been doing an excellent job. So I am very happy because as a CSR of the club, seeing the club, in fact, just Vikram Datta mentioned to me that in the recently held indoor sports games, there were as many as 20 to 25 people participating in the indoor sports from Derlakatte, and you got some 15 prizes, I think, all that. So that is what the power of Rotary Club of Derlakatte. Let us hope that the Rotary Club of Derlakatte will bring out a governor also in the very near future, whoever it is. I am not mentioning names, but one member from this club will definitely bring out one member will become a governor very shortly, and we will be hosting a conference as a lead. Mrs. Chandini, madam. I would like her, madam, and space the audience. I would like her to repeat the oath. I, pledge. Pledge before this, repeat after me, assembly of fellow Rotarians, that I shall dedicate myself to the service of this club by regular attendance in club meetings and full participation in committee work. I also pledge that I shall follow the four-way test in thought,
and action. I also pledge that I shall exert every available influence to me to promote peace, understanding, goodwill, and betterment among all fellow beings. Madam Chandini, you will be addressed as Rotarian Chandini. Welcome to the Rotary Club of Yerlakatte. And this is the certificate of membership. May it be known that Rotarian Chandini is a member of the Rotary Club of Yerlakatte and thus accorded the fellowship and privileges of such membership. Job of acknowledging our Rotarians, aunts, Johns who have celebrated their birthdays and marriage anniversaries during the last 1 month. Let's now congratulate them. Rotarian Dr. Subramaniam celebrated his birthday on 26th of August. We celebrated their marriage anniversary on the 29th of August. Congratulations. 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 Thank you, sir. Ravi Shankar, wife of Rotarian Ravi Shankar Rao, celebrated her birthday on the 12th of September. Dr. Subramaniam celebrated his birthday on the 15th of September. Rotarian Vinay Kumar Bagambila celebrated his birthday on the 17th Rotarian Dr. Ananthan celebrated his birthday on the 19th of September. There's a twin birthday, Rotarian Vikram Tata celebrated his birthday on the 19th. Celebrated his birthday on the 22nd. Of Rotarian Latish celebrated her birthday on the 23rd of double below 45. Sri Shetty, shuttle badminton double below 40, above 35. Akash, single below 180. And Sujata, shuttle badminton single below above 35. Amok, shuttle badminton single bottom. Shaman, first table tennis debut. Good evening to everybody. On this beautiful evening of felicitating the teachers today, we have the following guest, one who come to the program today. I request the following guest, please come forward to receive a token of appreciation from our President Rotarian Purushottam Anchal. Rotarian Chandini Aris, one who inducted as a new member today. Karunakar Shetty. Manmat Marathi. B. Sudhakar Shetty.
Pratima, teacher of Bagandila Primary School. Yashaswini Shetty. Srimati Nadini. Yogesh. Amar. Hosakural and Abbaka TV represent. Hosakural Shivu. Jagadish. Dharani. Thank you. Thank you. ಪುರುಷೋತ್ತಮ ಅಂಜನಿಗೆ ಇವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಕ್ಲಬ್ಬಿನ GSR ಆದ ಡಾಕ್ಟರ್ ವಿ ದೇವದಾಸ್ ರೈ ಇವರಿಗೂ ಧನ್ಯವಾದಗಳು.